CNYS ಅಂತ ಹೇಳಿದ್ರೆ ಯೋಗ ವಿಜ್ಞಾನ ಮತ್ತು ಪ್ರಕೃತಿ ಚಿಕಿತ್ಸಾ ಒಂದು ಕಾಲೇಜಿನಲ್ಲಿ 12ನೇ ತಾರೀಕಿನಿಂದ 14ನೇ ತಾರೀಕುವರೆಗೆ ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ ಆಗ್ತಾ ಇದೆ. ಆಯುಷ್ ಬಗ್ಗೆ ಆಗಿರ್ಬೋದು, ಆಯುರ್ವೇದಿಕ್ ಬಗ್ಗೆ ಎಲ್ಲ ಕಡೆ ಸೇರಿಕೊಂಡು ಒಂದು ಕಾನ್ಫರೆನ್ಸ್ ಆಗ್ತಾ ಇದೆ. ಈ ಕಾನ್ಫರೆನ್ಸಲ್ಲಿ ಮುಖ್ಯ ಒಂದು ಹೈಲೈಟ್ ಏನು ಗೊತ್ತಾ, ಎಲ್ಲ ಕಡೆ ಒಂದು ಸ್ಟಾಲ್ಸ್ ಇದೆ. ಇಲ್ಲಿ ವಿಶೇಷವಾಗಿ SDM CNYS ಪ್ರೆಸೆಂಟ್ಸ್ ನ್ಯಾಚುರಲ್ಸ್ ಡಿಲೈಟ್ ಅನ್ನುವಂಥ ಒಂದು ಶಾಪ್ ಇದೆ. ಇದರ ಸ್ಪೆಷಾಲಿಟಿ ಅಂತ ಗೊತ್ತಾ, ನೋಡ್ತಾ ಇರ್ಬೋದು ಇಲ್ಲಿ ಆರಂಭದಲ್ಲೇ ಬಹಳ ಸುಂದರವಾಗಿ ಆ ಒಂದು ಫ್ರೂಟ್ಸನ್ನು ಡೆಕೋರೇಟ್ ಮಾಡಿದ್ದಾರೆ. ಅದು ವಾಟರ್ ಮೆಲನ್ ಆಗಿರ್ಬೋದು, ಆಮೇಲೆ ಅದು ಯೆಲ್ಲೋ ವಾಟರ್ ಮೆಲನ್ ಆಗಿರ್ಬೋದು, ಕಿವಿ ಫ್ರೂಟ್ಸ್ ಆಗಿರ್ಬೋದು, ಆಮೇಲೆ ಪೈನಾಪಲ್, ಹಲಸಿನ ಹಣ್ಣು ಎಲ್ಲವನ್ನು ಕೂಡ ಭಾಳ ಸುಂದರವಾಗಿ ಡೆಕೋರೇಟ್ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಬಂದಂತಹ ಕಾನ್ಫರೆನ್ಸ್ ಬಂದವರು ಫಾಸ್ಟ್ ಇಲ್ಲಿ ಬರಲೇಬೇಕು. ಇಲ್ಲಿ ನೋಡೋಣ ಏನೆಲ್ಲ ಸಿಗುತ್ತೆ ಅಂತ. ಓಕೆ, ನೋಡ್ಬೋದು ಪೆಲಕಾಯಿ ಹಣ್ಣು, ರೆಡ್ ವಾಟರ್ ಮೆಲನ್ ಇದೆ, ಆರೆಂಜ್ ವಾಟರ್ ಮೆಲನ್ ತುಂಬ ಸ್ಪೆಷಲ್ ಇದು. ರೈನಪುದ ರಾಕಲೇಶ್ ಪಂಡದು ತುಲಿ ಯಾರು ಐತೆ ಕೊಂದತ್ತು ಕೊರಿಯರೆ ಸೊ ಒಂದು ದಾದ ಪಂಡ ದಾರೆಪುಳಿ ಸತ್ಯ ಪುದರ್ ಗೊತ್ತು ಜಂಗಿ ನನ್ನ ಸೊ ಒಂದು ದಾದ ಪಂಡ ಇಂಕ್ಲ ದಕ್ಷಿಣ ಕನ್ನಡ ಇತ್ತೆ ಮೂಲ ಇಂಟರ್ನ್ಯಾಷನಲ್ ಫೆಸ್ಟ್ ಆಗಿ ನಡೆದದು. ಸೊ ಪೂರ ದಿಕ್ಕದ ಬರ್ಪೇರು. ಸೊ ಇಂಕ್ಲ ಡಿ ಕೆ ಅದ ದಕ್ಷಿಣ ಕನ್ನಡದ ವೆರೈಟಿ ಫ್ರೂಟ್ಸ್ ಉಂಡು ಇನ್ನೊಂದು ಕೊರ್ಕ ಪಂಡದ ಉದ್ದೇಶ ಇಂಗ್ಲ ಮಂತದನ ಮುಂದೆ ಇಂಕ್ಲ ದಕ್ಷಿಣ ಕನ್ನಡದ ಫ್ರೂಟು. ಸೊ ಅವ ದಿಪ್ಪು ಬೊಕ್ಕ ಪೆಲಕಾಯಿ ದಿಪ್ಪು ಬೊಕ್ಕ ನಿಕ್ಲ ಏಪಲ್ ಇಂಕ್ಲು ಆರೆಂಜ್ ಒಂದು ತೂಪ, ವಾಟರ್ ಮೆಲನ್ ತೂಪ, ಕೆಂಪು ತೂಪ ಬಟ್ ಒಂದು ಮಂಜಲ್ ಕಲರ್ದ. ಸೊ ಒಂದು ವೆರೈಟಿ ನಿಕ್ಲು ತೂದಿಪ್ಪಾಯರು ಯಾನ್ ಫಸ್ಟ್ ಆಫ್ ಆಲ್ ತೂದಿಜ್ಜಂಡು. ಸೊ ಯಾನ್ ಎಂಚನೆ ಯೂಟ್ಯೂಬ್ಡಿಂದ ಸರ್ಚ್ ಮಂತೂನಾಗ ಒಂದು ಇಂಕ್ ತೂಯರ ತಿಕ್ಕಂಡು. ಸೊ ನೆನ್ನೆ ಒಂದು ಮನ್ಪುಗ ನೆನ್ನೆ ಒಂದು ಅಟ್ರಾಕ್ಟ್ ಆದಿಪ್ಪುಂಡು ಅದ ನೆನ್ನೆ ಮನ್ಪುಗ ಬೊಕ್ಕ ನ್ಯಾಚುರಲ್ ಪ್ರಾಡಕ್ಟ್ಸ್ ಬಂಡ ಎಂಕ್ಲೆ ಬೇತದಲ್ಲ ಪ್ರಾಡಕ್ಟ್ ಪಾಡ್ರೆ ಆಪುಜಿ. ಸೊ ಮೇಯ್ನ್ ಎಂಕ್ಲೆಗೆ ಒಂದು ಫ್ರೂಟ್ಸ್ ಇತ್ತದ ಈ ಅರಿಗಾಲ ಟೈಮುಡು ಎಂಕ್ಲೆಗೆ ಮಸ್ತ್ ಯೂಸ್ಫುಲ್ ಆಪುಂಡು ಬಂಡದು ಎಂಗ್ಲೇನು ಮಂತೊಂದಿಲ್ಲ. ಸೊ ಒಂದು ಮೇಯ್ನ್ ಹೈಲೈಟ್ ಬೊಕ್ಕ ಎಂಕ್ಲೆ ಮತ್ತೆ ಸ್ಟೂಡೆಂಟ್ ನಕ್ಲೆ ಸಪೋರ್ಟ್ ಅದು ಮಂತೊಂದು ಇಪ್ಪುನ ಪೂರ ಡಿಫ್ರೆಂಟ್ ಸ್ಟೇಟ್ಸ್ ಉಲ್ಲೇರೆ ಪ್ರತಿಯೊರಿಲ್ಲ ಬೇರೆ ಕೇರಳದವ್ರು ಉಲ್ಲೇರೆ ಅಕ್ಷಯ್ ಪಂಡದು ಭಾವನ ಪಂಡದು. ನೀವು ಯಾವ ಊರು? ಗುಲ್ಬರ್ಗ. ಇಂಕ್ ನೇಮ್ ಪಂಡ ಇಂಕ್ಲು ಯಾನು ಬಾಯ್ಸ್ ಹಾಸ್ಟೆಲ್ ಇಂಕ್ಲ ಮೆನ್ಸ್ ಹಾಸ್ಟೆಲ್ ಮುಕ್ಲೇನ ಪ್ರಕೃತಿ ಹಾಸ್ಟೆಲ್ ಅಂಚೆ ಇಂಕ ಅಂಚ ಅದು ಟಚ್ ಇಜ್ಜಿ. ಸೊ ಒಂದು ಈತ ಇಂಕ್ಲನ ವೆರೈಟಿ ರಿವ್ಯೂಸ್ ಬರ ಎಂಚ ಉಂಡು ಎಂಚ ಬತ್ತೆರ್ ಕಸ್ಟಮರ್ಸ್ ಬತ್ತನಕ ಬರ ಕಾನ್ಫರೆನ್ಸ್ ಬತ್ತನಕ ಎಂಚ ಪಂಡೆ ಕಾನ್ಫರೆನ್ಸ್ ಬರ್ಪನಕ್ಲ ಮಸ್ತ್ ಎಂಕ್ಲೆಗ್ ಒಂಜಿ ಪಾಡ್ ತೂಕ ಎಂಕ್ಲ ಲೈಫ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಒಂದು ಪಾಡ್ ತೂಕ ಎಂಚ ಆಪುಂಡು ತೂಕ ಪಂಡದು ಅಂಡ ಇತ್ತೆ ಎಂಕ್ಲೆಗ್ ಎಡ್ಡೆ ಎಕ್ಸ್ಪೀರಿಯನ್ಸ್ ಸಿಕ್ಕದಂಡು ಆಲ್ಮೋಸ್ಟ್ ಎಂಕ್ಲೆಗ್ ಕರೆಕ್ಟ್ ಸತ್ಯ ಪನ್ನೋಡು ದಾಂಡ ಎಂಕ್ಲ ದಾದ ಇನ್ವೆಸ್ಟ್ಮೆಂಟ್ ಮಂತದ ಐಟ್ ಒಂದು 90% ಆಲ್ರೆಡಿ ಇತ್ತೆ ಬತ್ತದುಂಡು. ಇತ್ತೆ ಎಂಕ್ಲ 5 days ಎಂಕ್ಲ ಪ್ಲಾನ್. ಸೊ 5 days ಫಸ್ಟ್ ಡೇನೇ ಇಂಕ್ಲೆಗೆ ಆಲ್ಮೋಸ್ಟ್ ಪಾಡ್ನ ಅಸಲು ಬರ್ತದುಂಡು. ಸೊ ಇತ್ತೆ ಎಡ್ಡೆ ರೆಸ್ಪಾನ್ಸ್ ಉಂಡು. ಸೊ ಇಂಟರ್ನ್ಯಾಷನಲ್ ಫೆಸ್ಟ್ ನಿಕ್ಲ ತೂ ಅಂದ ಇಪ್ಪನ ಕಸ್ಟಮರ್ಸ್ ಮಾತ ಇಂಕ್ಲು ಬಲೆ. ಸೊ ಇಂಕ್ಲ ದಕ್ಷಿಣ ಕನ್ನಡ ನಡ್ತೊಂದುಂಡು ನ್ಯಾಚುರೋಪತಿ ಪಂಡ ಇಂಕ್ಲ ಪ್ರಾಕೃತಿಕ ಚಿಕಿತ್ಸೆ ಪಂಡದು ಇನ್ನ ಒಂಜಿ ಕಾನ್ಸೆಪ್ಟ್. ಸೊ ಮಸ್ತ್ ಎಡ್ಡೆ ಕಾನ್ಫರೆನ್ಸ್ ಆವೊಂದುಂಡು. ಇದು JP ನಡ್ಡಾರ್ ಸರ್ ಐನ ಅಧ್ಯಕ್ಷತೆ ವಹಿಸಾವು ಪಂಡದು ಇತ್ತೇರು ಬಟ್ ಅವು ಕ್ಯಾನ್ಸಲ್ ಆತಂದ್ರೆ ಆ ವಾರ್ ಮಾತ ಸಿಚುವೇಶನ್ ಇತ್ತಂದ್ರೆ ಅದು ಒಂದು ಮಾತು ಸಿಚುವೇಶನ್ ಇಂಚ ಮಾತ ಕತೆ ಪನ್ಲೆ ಮೇಡಮ್. ಒಟ್ಟಾರೆ ಎಡ್ಡೆ ಬಿಸ್ನೆಸ್ ಮಂತಾರೆ ಎಡ್ಡೆ ಲಾಭ ಅಂಡ್ ಖಂಡಿತವಾದ ಮಸ್ತ್ ಲಾಭ ಪಂಡ ಇತ್ತ ಪಾಡ್ನ ಅಸಲು ಆಲ್ಮೋಸ್ಟ್ ಬರ್ತದಂಡು. ನನ್ನ ನೆಕ್ಸ್ಟ್ ದ ಮುಂಬರೋ ದಿನಟ್ ಇಂಕ್ಲೆಗ್ ಪನ್ಪುರ್ ಲಾಭಗ್ ಕನ್ವರ್ಟ್ ಆಪುನ ಸಿಚುವೇಶನ್ ಇದೆ ಬಂದಾಗ ಮುಲ್ಪ ರಾಶಿ ಜನ ಉಳ್ಳೇರು ಓನ್ಲಿ ಬಿಕಾಸ್ ಆಫ್ ಆರೆಂಜ್ ವಾಟರ್ ಮೆಲನ್ ಜಾಸ್ತಿ ಜನ ಕೇಳೊಂದು ಪುಣೆ ಆರೆಂಜ್ ವಾಟರ್ ಮೆಲನ್ ದಯಪಂಡ ಆಲ್ಮೋಸ್ಟ್ ಪೂರ ಕೊಡ್ತಿ ಕುಣಿತ್ತೆ ಕೆಂಪುದ ಕಾಮನ್ ಮುಲ್ಪ. ಸೊ ಮುಲ್ಪ ನಿಕ್ಲು 19 ರೈನ್ ಒಂದು ಇಂಚನೆ ಇಂಕ್ಲಿತ್ತೆ ಒಂದಿತ್ತೆ ಸೋಷಿಯಲ್ ಮೀಡಿಯಾ ದುನಿಯಾ ಇತ್ತೆ ಇತ್ತೆ ಓಲ್ಪೊಂಡಲ್ಲ ಇತ್ತೆ ನಿಕ್ಲಿಲ್ಲ ಮೊಬೈಲ್ ವಿಡಿಯೋ ಮಂತೊಂದುಲ್ಲಾರು. ಸೊ ಇತ್ತೆ ಇಂಚೆ ಪುನ ಇಂಗ್ಲೆ ಯೂಟ್ಯೂಬ್ ಸರ್ಚ್ ಮಂತೊಂದು ಇಪ್ಪನಾಗ ಅಂಚ ಯೆಲ್ಲೋ ಕಲರ್ದ ವಾಟರ್ ಮೆಲನ್ ಉಡುಪಿಡೆ ಸೇಲ್ ಮಂತೊಂದು ಇಪ್ಪನ ಇಂಕ್ಲು ತುಯ್ಯ. ಸೊ ಅಂಚೆ ಇಪ್ಪನಾಗ ಐನೇ ಇಂಕ್ಲು ಮನ್ಪುಗ ಐನೇ ದಾಯ ಮನ್ಪೆರ ಬಲ್ಲಿ ಸಿಚುವೇಶನ್ ಮಂತನಾಗ ಈತ ಹೈಯೆಸ್ಟ್ ರೆಸ್ಪಾನ್ಸ್ ಐಕೆ ಉಂಡು. ಬೊಕ್ಕ ಕೆಲವು ಜ್ಯೂಸಸ್ ಮತ್ತು ಇಂಕ್ಲು ಪಿದೈಡ್ ಆರ್ಡರ್ ಕೊರ್ದು ಅಂಚ ಮನ್ಪುಗ ಪ್ಲಾನ್ ಮಂತಿತ್ತ ಬಟ್ ಇಜ್ಜಿ ನಮ್ಮನೆ ದಾಯ ಟ್ರೈ ಮನ್ಪೆರ ಬಲ್ಲಿ ಪಂಡದು ಒಂದು ಮಾತ ನೆಟ್ 99% ಸ್ಟೂಡೆಂಟ್ ನಕ್ಲೆ ಎಫರ್ಟ್ ಇಪ್ಪುನ ಎಂಕ್ಲು ಬ್ಯಾಕ್ ಬೋನ್ ಅದು ಉಂತದ ನೆಕ್ ಅಂಚ. ಸೊ ಸ್ಟೂಡೆಂಟ್ ಇರ್ದಿತ್ತ ನಿಕ್ಲು ಒಂದು ಮರ್ಚೆಂಟ್ ಲೈಕ್ ಒಂದು ವ್ಯಾಪಾರ ಕೆಲಸಗಳು ದುಂಬಾತಾರು ಪರ್ ಸೇರ್ದು. ಸೊ ಎಂಚ ಎಕ್ಸ್ಪೀರಿಯನ್ಸ್ ಫಾರ್ ಎಂಚ ಅಂಡ್ ಎಕ್ಸ್ಪೀರಿಯನ್ಸ್ ಸೂಪರ್ ಮಸ್ತ್ ಸೂಪರ್ ಐತೆ ಈತು ಗುಲ್ಬರ್ಗದವರ ಬಳಿ ಇದೆ. ಮುಂದೆ ಬನ್ನಿ ಮಾತಾಡಿ. ಇಷ್ಟು ದಿನ ಸ್ಟೂಡೆಂಟ್ಸ್ ಆಗಿದ್ರಿ, ಇವತ್ತು ನೀವು ವ್ಯಾಪಾರಿ ಆಗಿದ್ದೀರಾ. ಸೊ ಹೇಗಿತ್ತು ಬಿಸ್ನೆಸ್ ಎಲ್ಲ, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. No, we are giving juices also like in this summer we can beat that heat in this juice that. Then jackfruit is also, it is not available in North India like so much, so people from North India they can eat that like that. Okay. Students from it is first day, it is so much rush hectic. Okay. We'll get used to that. You are enjoying? We are enjoying. Yeah. Thank you. Madam, Annie. Yeah, ma'am, it's very good to have a new experience. Like customers will come, they are excited to know how the colors are there for the watermelon and all. So it is good. ಸೊ ಒಂದು ಕಡೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸಿಗುವಂಥ ಫ್ರೂಟ್ಸ್ಗಳ ಒಂದು ಶಾಪ್ ಆದರೆ, ಹಾಗೆ ಮುಂದೆ ಕಡೆ ಬಂದರೆ ಕೊಯಂಬತ್ತೂರು, ತಮಿಳ್ನಾಡಿನ ಕೊಯಂಬತ್ತೂರು ಶಾಪ್ ಇದೆ. ಇಲ್ಲಿ ನೋಡ್ಬೋದು ಬೇರೆ ಬೇರೆ ಒಂದು ನಾವು ಬೆಂಡೆಕಾಯಿಯ ಒಂದು ಫ್ರೈ ಆಗಿರ್ಬೋದು,
ಆಮೇಲೆ ಇದು ಅವಲಕ್ಕಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಬರುವಂಥ ಉಪ್ಪಿಟ್ಟು ಥರ ಮಾಡಿದ್ದಾರೆ. ಸೊ ಎಲ್ಲ ಕೂಡ ನ್ಯಾಚುರಲ್ ಫುಡ್ ಏನು ಐಟಮ್ಸಲ್ಲಿ ಎಲ್ಲವನ್ನು ಕೂಡ ಒಂದು ಫುಡ್ಡನ್ನು ಮಾಡಿದ್ದಾರೆ. ಸೊ ಇದು ಕೊಯಂಬತ್ತೂರಿಂದ ಬಂದಿರುವಂಥ ಒಂದು ತಂಡ. ಸೊ ಈ ಕಾನ್ಫರೆನ್ಸಲ್ಲಿ ಯಾರೆಲ್ಲ ಬರ್ತಾರೋ ವಿಶೇಷವಾಗಿ ಅವರಿಗೆಲ್ಲರೂ ಕೂಡ ಈ ಶಾಪ್ ಮೂಲಕ ಅವರ ಒಂದು ಊರಿನ ಫುಡ್ನ ಪರಿಚಯವನ್ನು ಮಾಡ್ತಾ ಇದ್ದಾರೆ. ಕೇವಲ ಇಷ್ಟೇ ಅಲ್ಲ, ಇನ್ನು ಮುಂದ್ಗಡೆ ಕೂಡ ಅದೇ ಥರ ಇದೆ. ನೋ ಆಯಿಲ್ ನೋ ಬಾಯ್ಲ್ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಆಯಿಲ್ ಯೂಸ್ ಮಾಡಿಲ್ಲ, ಯಾವುದನ್ನು ಬಾಯ್ಲ್ ಕೂಡ ಮಾಡಿಲ್ಲ, ವಿದೌಟ್ ಫೈರ್ ಮಾಡಿರುವಂಥ ಒಂದು ಐಟಮ್ಸ್ ಅದು ಎಲ್ಲ ಕೂಡ ಹೆಲ್ದಿ ಫುಡ್ಸ್. ಆನಂತರ ಇಲ್ಲಿ ಕೂಡ ಮುಂದೆ ಬಂದಾಗ ಇಲ್ಲೂ ಕೂಡ ಹಾಗೆಯೇ ಪವಿತ್ರ ನೇಚರ್ ಆ್ಯಂಡ್ ಯೋಗ ಹಾಸ್ಪಿಟಲ್ನಿಂದ ಬಂದಿರುವಂಥ ಕೆಲವೊಂದು ಪ್ರಾಡಕ್ಟ್ಸ್ ಇದೆ. ಇದು ಕೂಡ ಟ್ರೀಟ್ಮೆಂಟ್ ಮಾಡುವಂಥ ಒಂದು ಕೆಲವೊಂದು ವಸ್ತುಗಳಿದು. ಎಣ್ಣೆ ಆಗಿರ್ಬೋದು, ಆಮೇಲೆ ಹಾಟ್ ಪ್ಯಾಕ್ ಆಗಿರ್ಬೋದು, ಈ ಥರ ಬೇರೆ ಬೇರೆ ಮಸಾಜ್ ಆಯಿಲ್ ಆಗಿರ್ಬೋದು. ಸೊ ನಮಗೆ ಏನೀಗ ನಮ್ಮ ಬಾಡಿ ಪೇನ್ಗೆ ಬೇಕಾಗಿರುವಂತಹ ಎಲ್ಲ ಒಂದು ವಸ್ತುವನ್ನು ಇಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಇದು ಕೂಡ ಹಾಗೆಯೇ ಕಂಪ್ಲೀಟಾಗಿ ಒಂದು ನ್ಯಾಚುರೋಪತಿ ಅಡಿ ಬರುವಂಥ ಎಲ್ಲ ಒಂದು ವಸ್ತುಗಳು ಇಲ್ಲಿ ನೋಡ್ತಾ ಇರ್ಬೋದು ನಾವು. ಸನ್ಬಾತ ಮಾಡುವಂಥ ಆ ಒಂದು ಟವೆಲ್ ಆಗಿರ್ಬೋದು, ಇದು ನಾನ್ ಅಯೋಡೈಸ್ಡ್ ಸೀ ಸಾಲ್ಟ್ ಇದೆ. ಹೀಗೆ ಎಲ್ಲವೂ ಕೂಡ ಅಂತಂದರೆ ನಮ್ಮ ನೇಚರಲ್ಲಿ ಸಿಗುವಂಥ ಎಲ್ಲ ಉತ್ಪನ್ನವನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇನ್ನೊಂದು SDM ಸ್ಟೂಡೆಂಟ್ಸ್ಗಳ ಒಂದು ರೂಟೆಡ್ ಫ್ಲೇವರ್ಸ್ ಒಂದು ಶಾಪ್ ಇದೆ. ಇಲ್ಲಿ ನೋಡ್ಬೋದು ಏನಂತೆ ಮಿಲೆಟ್ ಪಾಸ್ತಾ, ಮಿಲೆಟ್ ನೂಡಲ್ಸ್, ಮೋಮೋಸ್ ಎಲ್ಲ ಕೂಡ ಇದೆ. ಸೊ ಇಲ್ಲೊಬ್ಬರು ಕೈಯಲ್ಲಿ ಗ್ಲಾಸ್ ಇಟ್ಕೊಂಡು ನಿಂತ್ಕೊಂಡಿದ್ದಾರೆ, ಫುಲ್ ಹ್ಯಾಪಿಯಾಗಿದ್ದಾರೆ. ಸರ್ ಹೇಗಿದೆ ಸರ್ ಎಲ್ಲ ಟೇಸ್ಟ್ ಎಲ್ಲ ಇಲ್ಲಿ? ಮ್ಯಾಮ್ ನಾನು ಇದೇ ಕಾಲೇಜ್ ಸ್ಟೂಡೆಂಟ್, ಎಂಕರೇಜ್ ಮಾಡೋಣ ಅಂತ ಬಂದಿದ್ದೀನಿ ಮ್ಯಾಮ್. ಸಕ್ಕತ್ತಾಗಿದೆ. ಓಟ್ಸ್ ಜ್ಯೂಸ್ ಓಕೆ ಇನ್ನು ಚೆನ್ನಾಗಿರೋದೆಲ್ಲ ಮಾಡಿದ್ದಾರೆ ಎಲ್ಲ ನಮ್ಮ ಸೀನಿಯರ್ಸ್. ತುಂಬ ಚೆನ್ನಾಗಿ ಎಲ್ಲ. ಓಕೆ, ಅದೆಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತೆಲ್ಲ ಹೇಗಿದೆ ಅಂತೆಲ್ಲ? ಮ್ಯಾಮ್ ಆ್ಯಕ್ಚುಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ, ಇವರೆಲ್ಲ ಫುಲ್ ಅವಾಗೆಲ್ಲ ಮಾಡ್ತಿದ್ರು, ಬೇರೆ ಕಡೆ ಎಲ್ಲ ಇಡ್ತಿದ್ವಿ ಸ್ಟಾಲ್ ಎಲ್ಲ. ಓಕೆ, ಲಕ್ಷ ದೀಪೋತ್ಸವ ಎಲ್ಲ ಇದ್ದಾಗ ಈ ಥರನೇ ಇಡೋರು ಸೇಮ್. Okay. ಅವಾಗಿನ ಬ್ರೌನೀಸ್ ಎಲ್ಲ ಇರ್ತಿತ್ತು, ಚೆನ್ನಾಗಿರ್ತಿತ್ತು. ಫುಲ್ ಎಕ್ಸ್ಪೀರಿಯನ್ಸ್ ಸೀನಿಯರ್ಸ್ ಇರಲ್ಲ. ಓಕೆ, ಎಲ್ಲ ಎಕ್ಸ್ಪೀರಿಯನ್ಸ್ ಟೀಮ್ ಎಲ್ಲ. ಹಾಂ, ಓಕೆ, ನಿಮ್ಮ ಕಾಲೇಜಲ್ಲಿ ಇವತ್ತು ಪ್ರೋಗ್ರಾಮ್ ಆಗ್ತಾ ಇದೆ, ಹೇಗೆ ಅನಿಸ್ತಾ ಇದೆ? ಕಾನ್ಫರೆನ್ಸ್, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆಗ್ತಾ ಇದೆ. ಚೆನ್ನಾಗಿದೆ ಮ್ಯಾಮ್. ನಾನು ಯೋಗದಲ್ಲೆಲ್ಲ ನಾಳೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀವಿ, ಕಾಯ್ತಾ ಇದ್ದೀವಿ ಕಾಂಪಿಟೇಷನ್ಸ್ ನಡೆಯೋಕ್ಕೆ. ನಮ್ಮದು ಫಸ್ಟ್ ಎಕ್ಸ್ಪೀರಿಯನ್ಸ್ ಕಾಲೇಜಿಗೆ ಬಂದಾಗ, ನಾನು ಇನ್ನೂ ಸೆಕೆಂಡ್ ಇಯರ್. ಓಕೆ, ಚೆನ್ನಾಗಿದೆ ಮ್ಯಾಮ್. ಇಲ್ಲೆಲ್ಲ ಫುಲ್ ಆಟಾಡ್ತಿದ್ವಿ ನಾವು, ಕ್ರಿಕೆಟ್ ಎಲ್ಲ ಆಟಾಡ್ತಿದ್ವಿ. ಆ ಜಾಗದಲ್ಲಿ ಕಾನ್ಫರೆನ್ಸ್ ಮಾಡಿದ್ದಾರೆ. ಫುಲ್ ಚೇಂಜ್. ಈಗ ಫುಲ್ ಚೇಂಜ್ ಆಯಿತು, ಹಾಂ, ಅದು ಫುಲ್ ಹ್ಯಾಪಿ. ಒಂದು ಕಡೆ ಫುಡ್ ಸೆಕ್ಷನ್, ಇನ್ನೊಂದು ಕಡೆ ಥೆರಪಿ ಸೆಕ್ಷನ್. ಇಲ್ಲಿಗೆ ಒಂದು ಅರೋಮಾ ಥೆರಪಿ ಅಂತ ಇದೆ. ಇದು ಕೂಡ SOM ಸೆಟ್ಟಿ ನೇಚರ್ ಕ್ಯೂರ್ ಯೋಗ ಕ್ಲಿನಿಕ್, ಕರೆಕ್ಟ್? ಓಕೆ, ಸೋಮಶೆಟ್ಟಿ. ಓಕೆ, ಸೋಮಶೆಟ್ಟಿ ನೇಚರ್ ಕ್ಯೂರ್ ಯೋಗ ಕ್ಲಿನಿಕ್ನಿಂದ. ಸೊ ಅರೋಮಾ ಥೆರಪಿ, ಸೊ ಇದು ಯಾವ ಥರ ಸರ್? ಸೊ ಇದು ಅರೋಮಾ ಥೆರಪಿ ಅಂದರೆ ಎಸೆನ್ಷಿಯಲ್ ಆಯಿಲ್ಸ್ ಅಂತ ಹೇಳ್ತಾರೆ. ಎಸೆನ್ಷಿಯಲ್ ಆಯಿಲ್ಸ್ ನಾವು ಯೂಸ್ ಮಾಡಿಕೊಂಡು ಸ್ವಲ್ಪ ಕೆಲವು ಆಯಿಲ್ಸ್ ಡೈಲ್ಯೂಟ್ ಮಾಡಿ ಯೂಸ್ ಮಾಡ್ತೀವಿ. ಸೊ ನ್ಯಾಚುರೋಪತಿಯಲ್ಲಿ ನಮಗೆ ಕ್ವಿಕ್ ರಿಲ್ಯಾಕ್ಸೇಷನ್, ಕ್ವಿಕ್ ಎಫೆಕ್ಟ್ಗೆ ಕೆಲವು ಆಯಿಲ್ಸ್ ಇರ್ತವೆ. ಅದು మనకు ಎಸೆನ್ಷಿಯಲ್ ಆಯಿಲ್ ಅರೋಮಾ ಥೆರಪಿ. ಅದು ಡೈಲ್ಯೂಷನ್ ಮೇಲೆ ಎಫೆಕ್ಟ್ ಆಗುತ್ತೆ ಯೂಶಲಿ. ಸೊ ನಮ್ಮ ಹತ್ರ ಸೋಮಶೆಟ್ಟಿ ಅರೋಮಾ ಥೆರಪಿ ಬ್ಲೆಂಡ್ಸ್ ಹತ್ರ ಸೊ ಕಾಮನ್ ಕೋಲ್ಡಿಂದ ಒಂದು ಡಯಾಬಿಟೀಸ್ಗೆ ಅಡ್ಜಂಕ್ಟಿವ್ ಆಗಿ ಅವರು ತಗೋ ಡೈಟ್, ಅವ್ರು ತಗೋ ಅಲೋಪತಿ ಮೆಡಿಕೇಷನ್ಸ್ಗೆ ಒಟ್ಟಿಗೆ ಸಪೋರ್ಟಿವ್ ಆಗಿ ನಾವು ಈ ಆಯಿಲ್ಸ್ ಎಲ್ಲ ಯೂಸ್ ಮಾಡ್ಬೋದು. ಸೊ ತಲೆನೋವಿದ್ದರೆ ತಲೆನೋವಿಗೆ ಸಲ ಅವರು ಟ್ಯಾಬ್ಲೆಟ್ ತಗೊಂಡು ವಾಸಿಯಾಗಿ ಮತ್ತೆ ಬೆಳಗ್ಗೆ ಇನ್ನೊಂದು ಸಲ ತಲೆನೋವು ಬರೋದು, ಎಷ್ಟು ದಿನ ಅವರು ಟ್ಯಾಬ್ಲೆಟ್ ಮಾತ್ರ ತಗೊಳ್ತಾ ಇರ್ತಾರೆ. ಸೊ ಈ ಆಯಿಲ್ಸ್ ಎಲ್ಲ ಯೂಸ್ ಮಾಡಿದರೆ ಅವ್ರಿಗೆ ಪ್ರಾಬ್ಲಮ್ ಬೇಸಿಂದ ಹೋಗ್ತದೆ. ಸೊ ವಾಟ್ ಎಕ್ಸಾಕ್ಟ್ಲಿ ಕಾಸಿಂಗ್ ಪ್ರಾಬ್ಲಮ್, ಯಾವುದಿಂದ ನೋವು ಬರ್ತಾ ಇದೆ ಅದು ಕರೆಕ್ಟ್ ಮಾಡೋಕ್ಕೆ ವಿ ಯೂಸ್ ಆಲ್ ದೀಸ್ ಅರೋಮಾ ಥೆರಪಿ ಬ್ಲೆಂಡ್ಸ್ ಇನ್ ನ್ಯಾಚುರೋಪತಿ. ಸೊ ಇವತ್ತಿನ ಕಾನ್ಫರೆನ್ಸ್ BNYS ಅಡಿಯಿಂದ ಆಗ್ತಾ ಇದೆ. ಸೊ ಆ ಕಾನ್ಫರೆನ್ಸ್ ಮಧ್ಯೆ ನೀವೊಂದು ಇಲ್ಲಿಂದ ಶಾಪನ್ನು ಇಟ್ಟಿದ್ದೀರಾ. ಎಕ್ಸ್ಪೀರಿಯನ್ಸ್ ಜೊತೆಗೆ ಬರುವಂಥ ಕಸ್ಟಮರ್ಸ್ ರಿವ್ಯೂಸ್ ಹೇಗಿದೆ? ಸೊ ತುಂಬ ಇದ್ದಾವೆ, ರಿವ್ಯೂಸ್ ಆರ್ ಟೂ ಗುಡ್. ಸೊ ಇತ್ತೀಚೆಗೆ ನಮಗೆ ಒಬ್ಬರು ತಲೆನೋವು ಅಂತ ಬಂದಿದ್ದರು, ನಾವು ಸುಮ್ಮನೆ ಸ್ಯಾಂಪಲ್ ಅಂತ ಒಂದು ಇಟ್ಟಿದ್ವಿ. ಅದು ಹಚ್ಕೊಂಡು ಒಂದು 10 ನಿಮಿಷ ಆದಮೇಲೆ ಇಟ್ಸ್ ಸೋ ಗುಡ್ ಅಂತ ಹೇಳಿದರು. ಸೊ ಇಮ್ಮಿಡಿಯೇಟ್ ಹೆಡ್ಏಕ್ ರಿಲೀಫು ಇತ್ತು. ಸೊ ಆ ಥರ ನಮಗೆ ಜಾಯಿಂಟ್ ಪೈನ್ ಇರ್ಬೋದು, ಮಸಿಲ್ ಪೈನ್ ಇರ್ಬೋದು, ಅದೆಲ್ಲ ವರ್ಕ್ಸ್ ವಂಡರ್. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ವಿ ನಾವು ಪವಿತ್ರ ನೇಚರ್ ಆ್ಯಂಡ್ ಯೋಗ ಹಾಸ್ಪಿಟಲ್ ಅಂತ ಇರೋಂದು ಶಾಪ್ ಇದೆ. ಈ ಶಾಪಲ್ಲಿ ಅನೇಕ ವಸ್ತುಗಳು ಇಲ್ಲಿ ಸೇಲ್ ಮಾಡಿಟ್ಟಿದ್ದಾರೆ. ಅದು ಸಾಲ್ಟ್ ಆಗಿರ್ಬೋದು, ಆಮೇಲೆ ಬಾತ್ ರೋಬ್ ಅಂತ ಇಟ್ಟಿದ್ದಾರೆ, ಎಲ್ಲ ಏನೇನೋ ಐಟಮ್ಸ್ ಇದೆ. പക്ഷേ ಇದು ಎಕ್ಸಾಕ್ಟ್ಲಿ ಏನು ಅನ್ನೋದ್ರ ಬಗ್ಗೆ ಕೇಳೋಣ. ಸರ್ ನಮಸ್ತೆ ಸರ್, ನೀವು ಎಲ್ಲಿಯವರು? ಮೇಡಮ್ ನಾವು ಕೊಯಂಬತ್ತೂರು. ನಾವು ಅಲ್ಲಿ ಹಾಸ್ಪಿಟಲ್ ಇಟ್ಟಿದ್ದೀವಿ. ಓಕೆ, ಆಲ್ಸೋ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಕೆಲವು ಪ್ರಾಡಕ್ಟ್ಸು ನಮ್ಮ ಹಾಸ್ಪಿಟಲ್ಗೆ ಬೇಕು ಅಂತ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಓಕೆ, ಉಳಿದ ಹಾಸ್ಪಿಟಲ್ ಕಾಲೇಜ್ ಸಪ್ಲೈ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಇಲ್ಲಿ ಸ್ಟಾಲ್ ಹಾಕಿದ್ದೀವಿ ನಾವು. ಸೊ ಇಲ್ಲಿ ಏನೆಲ್ಲ ಸಿಗುತ್ತೆ? ಇದು ಆ್ಯಕ್ಚುಲಿ ಏನೆಲ್ಲ ಇಲ್ಲ ಎಲ್ಲ ಸೇಲ್ ಇಟ್ಟಿದ್ದೀರಲ್ಲ, ಇದು ಆ್ಯಕ್ಚುಲಿ ಏನು ಅನ್ನೋದು? ಮೇಡಮ್ ನಮ್ಮ ಹತ್ರ ಜೇನುತುಪ್ಪ ಇದೆ, ಗುಲ್ಕಂದ್ ಇದೆ, ಮತ್ತು ಫ್ರೂಟ್ ಜ್ಯೂಸರ್, ಮ್ಯಾನ್ಯುವಲ್ ಹ್ಯಾಂಡ್ ಪ್ರೆಸ್ ಫ್ರೂಟ್ ಜ್ಯೂಸರ್ ಇದೆ, ಮತ್ತು ಬಾತ್ ಟಬ್ಸ್ ಇದೆ ನೋಡಿ, ಅದು ಹಿಪ್ ಬಾತ್ ಟಬ್, ಸ್ಪೈನಲ್ ಬಾತ್ ಟಬ್ ಮನೇಲಿ ಇಟ್ಕೊಂಡು ಮಾಡ್ಬೋದು. ಮತ್ತು ಹಾಟ್ ವಾಟರ್ ಬ್ಯಾಗ್, ಕೋಲ್ಡ್ ಐಸ್ ಬ್ಯಾಗ್ ಇದೆ, ಮತ್ತು ಪ್ಯಾಕ್ಸ್ ಇದೆ. ಮತ್ತು ಇದು ಬಯೋನ್ಸೈಮ್ ಅಂತ, ಅಂದರೆ ಫ್ರೂಟ್ಸ್ ಪೀಲಿಂದ ಮಾಡೋದು ಸೋಪ್.
ಲಾಂಡ್ರಿಗೆ ನೋ ಕೆಮಿಕಲ್ಸ್. ಇದು ಯಾರು ಕುಡಿದ್ರೆ ಕೂಡ ಏನಾಗಲ್ಲ ಅವ್ರಿಗೆ. ಓಕೆ ಸೊ ಇದು ಬರೀ ಫ್ರೂಟ್ ಪೀಲ್, ನೋ ಕೆಮಿಕಲ್. ಸೊ ನಮ್ಮ ಹತ್ರ ಆರ್ಗ್ಯಾನಿಕ್, ಇದೆಲ್ಲ ನೋಡಿ ಆರ್ಗ್ಯಾನಿಕ್ ಕಾಟನ್, ಐಡನ್ ಇಲ್ಲದೆ ಸಾಲ್ಟು. ಇದು ಯಾಕಂತ ಹೇಳಿದ್ರೆ ನಾವು ವಮನಾಗೆಲ್ಲ ಇದು ಕ್ರಿಯಾಗಿ ಯೂಸ್ ಮಾಡ್ತಾ ಇದ್ದೀವಿ. ಅದು ವಿತೌಟ್ ಕೆಮಿಕಲ್, ಬಿಕಾಸ್ ಅದು ಕೆಮಿಕಲ್ ಐಡನ್ ಆ್ಯಡ್ ಮಾಡ್ತಾರೆ, ಅದೆಲ್ಲ ಇಲ್ಲ. ಅದು ಸಾಲ್ಟ್. ಮತ್ತು ನಮ್ಮ ಹತ್ರ ತುಂಬ ಟ್ರೆಡಿಷ್ನಲ್ ರೈಸ್. ಈಗ ನಾವು ಎಲ್ಲರ ಮನೆಯಲ್ಲಿ ಎರಡೇ ರೈಸು, ಒಂದು ಬಾಯ್ಲ್ಡ್, ಒಂದು ವೈಟ್. ಟ್ರೆಡಿಷ್ನಲ್ ರೈಸ್ ವೆರೈಟೀಸ್ ನೋಡಿ ಎಷ್ಟು ಕಲರಲ್ಲಿದೆ. ಅದರಲ್ಲಿ ಕೆಲವು ರೈಸು ನೀವು ಬಾಯ್ಲ್ ಮಾಡಿದ್ರೆ 5 hours ಆಗುತ್ತೆ ಬಾಯ್ಲ್ ಆಗಲಿಕ್ಕೆ, ಅಷ್ಟು ಗಟ್ಟಿ ಇದೆ ಅದು. ಸೊ ಅದು ತಿಂದರೆ ನಾವು ಹೆಲ್ದಿ ಆಗಿರಬೇಕು. ಸೊ ನೋಡಿ ಅದೆಲ್ಲ ಆರ್ಗ್ಯಾನಿಕ್ ಕಾಟನ್ ಪ್ರಾಡಕ್ಟ್ಸ್, ಆರ್ಗ್ಯಾನಿಕ್ ಪಿಲ್ಲೋ, ಆರ್ಗ್ಯಾನಿಕ್ ಟವಲ್ಸ್, ಕಾಟನ್ ಎಲ್ಲ ಆರ್ಗ್ಯಾನಿಕ್ ಕಾಟನ್. ಸೊ ನಮ್ಮ ಹತ್ರ ಯೋಗ ಮ್ಯಾಟ್ಸ್ ಇದೆ, ಮೀನ್ಸ್ ಕಾಟನ್ ಯೋಗ ಮ್ಯಾಟ್ ವಿತ್ ರಬ್ಬರ್ ಕೋಟಿಂಗ್ ಎಲ್ಲದು ಇದೆ. ಸೊ ಇದನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ, ಕಾಲೇಜ್ ಹಾಸ್ಪಿಟಲ್ ಸಪ್ಲೈ ಮಾಡ್ತಾ ಇದ್ದೀವಿ. ಇಲ್ಲಿ ಸ್ಟೂಡೆಂಟ್ಸ್ಗೆ ಆಗೋದಂತ ನಾವು ಸ್ವಲ್ಪ ಡಿಸ್ಕೌಂಟ್ ಪ್ರೈಸಲ್ಲಿ ಇಲ್ಲಿ ನಾವು ಎಕ್ಸಿಬಿಷನ್ಸ್ ಎಲ್ಲ ಹಾಕಿದ್ದೀವಿ. ಇವತ್ತು ಹಾಕಿದ್ದೀವಿ. ಇಷ್ಟು ಬರೀ ಕೆಲವು ಎಲ್ಲ ತೊಗೊಂಡಿದ್ದಾರೆ, ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ. ಅಲ್ಲಿ ಪ್ರೋಗ್ರಾಮ್ ಇರಬೇಕಾದ್ರೆ ನಾವು ಕಳಿಸ್ತಾ ಇದ್ದೀವಿ. ಸೊ ಪ್ರೋಗ್ರಾಮ್ ಇಲ್ಲ ಟೈಮಲ್ಲಿ ನಾವು ಬರ್ತಾರೆ. ಇದು ಯಾರು ಬೇಕಾದ್ರೆ ಬರ್ಬೋದು, ಒಳ್ಳೆ ಕ್ವಾಲಿಟಿ ನಮ್ಮ ಹತ್ರ ಉಂಟು, ಕಡಿಮೆ ರೇಟಲ್ಲಿ ಸಿಗುತ್ತೆ. ಯಾರು ಬೇಕಾದ್ರೂ ಬನ್ನಿ, ಒಳ್ಳೆ ಐಟಮ್ ತೊಗೊಂಡೋಗಿ ಖುಷಿಯಾಗಿ ಹೆಲ್ತಿಯಾಗಿರ್ಬೇಕು. ಎಲ್ಲವೂ ಕೂಡ ಆರ್ಗ್ಯಾನಿಕ್. ಇಲ್ಲಿ ಯಾವುದು ಕೂಡ ಒಂದೇ ಒಂದು ಐಟಮ್ ಕೂಡ ಒಂದು ಕೆಮಿಕಲ್ ಮಿಕ್ಸ್ ಇಲ್ಲ. ನೋ ಕೆಮಿಕಲ್, ಯಾವುದಲ್ಲಿ ಕೆಮಿಕಲ್ ಇಲ್ಲ, ಯಾವುದಲ್ಲಿ ಕೆಮಿಕಲ್ ಇಲ್ಲ. ಮತ್ತು ಇಂಪಾರ್ಟೆಂಟ್ ಏನಂತ ಹೇಳಿದರೆ, ಈಗ ಎಲ್ಲರಿಗೂ ಪ್ರಾಬ್ಲಮ್ಮು ಕರಲಲ್ಲಿ ಇದೆ. ಪ್ರಾಬ್ಲಮ್ ಕರಲಲ್ಲಿ ಶುರು ಆಗೋದು ನೋಡಿ. ಎನಿಮಾ, ಕರಲ್ ಶುದ್ಧಿ ಮಾಡಲಿಕ್ಕೆ ನ್ಯಾಚುರೋಪತಿ ಹಾಸ್ಪಿಟಲ್ ಎಲ್ಲರಿಗೂ ಕೊಡುವಂಥದ್ದು ಒಂದು ಎನಿಮಾ ಕ್ಯಾನ್. ಅದನ್ನು ಮನೆಯಲ್ಲಿ ಇದ್ದರೆ ನೋಡಿ, ಒಂದು ಎನಿಮಾ ಕ್ಯಾನ್ ಕರಲ್ಗೆ, ಇದು ಮೂಗಿಗೆ ನೋಸ್ ವಾಶ್ ಜಲನೇತಿ ಅಂತ, ಇದು ಕಣ್ಣಿಗೆ. ಬರೀ ನೀರು, ಯಾವ ಕೆಮಿಕಲ್ ಅಲ್ಲ, ಬರೀ ನೀರು. ಇದನ್ನು ಯೂಸ್ ಮಾಡಿದರೆ ಮನೆಯಲ್ಲಿ ನಮಗೆ ತುಂಬ ರೋಗಗಳು ನಾವೇ ಪ್ರಿವೆಂಟ್ ಮಾಡ್ಬೋದು. ಜ್ವರ ಬಂದರೆ, ಏನೇ ರೋಗ ಬಂದರೆ ಫಸ್ಟ್ ಎನಿಮಾ, ಅದೇ ಪ್ರಕೃತಿ ಚಿಕಿತ್ಸೆಯಲ್ಲಿ ಬೇಸಿಕ್ ಟ್ರೀಟ್ಮೆಂಟ್. ನೀವು ಎಲ್ಲಿ ಬೇಕಾದ್ರೆ ಹೋಗಿ, ನಮ್ಮ OPDಗೆ ಬನ್ನಿ, ನಮ್ಮ ಹಾಸ್ಪಿಟಲ್ಗೆ ಬನ್ನಿ, ಫಸ್ಟ್ ಇದು ಕೊಡ್ತಾರೆ. ಅದು ಮನೇಲಿ ಇಟ್ಕೊಂಡು ಮಾಡ್ಬೋದು. ಸೊ ಈ ಥರ ಸ್ಟೂಡೆಂಟ್ಸ್ಗೆ, ಹಾಸ್ಪಿಟಲ್ ಪೇಷಂಟ್ಸ್ಗೆ ಬೇಕಾದ ಎಲ್ಲವುದು ತಂದಿದ್ದೀವಿ. ನೋಡಿ ರಿಯೂಸಬಲ್ ಕಾಟನ್ ನ್ಯಾಪ್ಕಿನ್, ಆ ಕಾಲದಲ್ಲಿ ಅದನ್ನೇ ಯೂಸ್ ಮಾಡ್ತಾಯಿದ್ರು. ಈಗ ನೋಡಿ ಎಲ್ಲ ಡಿಸ್ಪೋಸಬಲ್ ಅಂತ ಬಂತು, ಈಗೆಲ್ಲ ಹಾಳು ಮಾಡ್ತಾ ಇದ್ದಾರೆ. ಕಾಟನ್ ಪ್ಯಾಡ್ಸ್ ರಿಯೂಸಬಲ್. ಸೊ ಈ ಥರದ್ದು ನಾವು ಎಲ್ಲರಿಗೂ ನಾವು ಹೇಳ್ಕೊಡ್ತಾ ಇರೋದು, ಈ ಥರ ಪ್ರಕೃತಿಯನ್ನು ಹಾಳು ಮಾಡಬೇಡಿ, ಪ್ರಕೃತಿಗೆ ಹೆಲ್ಪ್ ಮಾಡಬೇಕು. ನಾವು ಯೂಸ್ ಮಾಡೋದನ್ನು ಕಡಿಮೆ ಮಾಡಿ ಖುಷಿಯಾಗಿ ನಾವು ಇರಬೇಕು, ಗಿಡ ಪ್ರಾಣಿಗಳೆಲ್ಲ ಖುಷಿಯಾಗಿರಬೇಕು. ಪ್ರಕೃತಿ ಹೆಲ್ದಿಯಾಗಿದ್ರೆ ನಾವು ಕೂಡ ಹೆಲ್ದಿ ಅನ್ನುವಂಥದ್ದು. ಕರೆಕ್ಟ್ ಮೇಡಮ್, ಹೌದು, ಕರೆಕ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಸೊ ಹಾಗೆ ಹೇಳ್ದಂಗೆ ಈ ಒಂದು ಇಂಟರ್ನ್ಯಾಷನಲ್ ಕಾನ್ಫರೆನ್ಸಲ್ಲಿ ಒಂದು ಕಡೆ ಎಲ್ಲ ಒಂದು ನ್ಯಾಚುರೋಪತಿಯ ಕಾನ್ಫರೆನ್ಸ್ ಆಗ್ತದೆ, ಇನ್ನೊಂದು ಕಡೆ ಎಲ್ಲ ಕಡೆ ಸ್ಟಾಲ್ ಇಟ್ಟಿದ್ದಾರೆ. ಫುಡ್ ಆಗಿರ್ಬೋದು, ಆಯುರ್ವೇದಿಕ್ ಅಂದರೆ ಈಗ ನ್ಯಾಚುರೋಪತಿಗೆ ಬೇಕಾಗುವಂಥ ಎಲ್ಲ ಉತ್ಪನ್ನ ಕೂಡ ಇಲ್ಲಿ ಸೇಲ್ಗೆ ಇಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಬಂದಂಥವರಿಗೆ ಒಂದು ಕಡೆ ಜ್ಞಾನ ಕೂಡ ವೃದ್ಧಿ ಆಗ್ಬೋದು, ಜೊತೆಗೆ ಬೇಕಾದಂಥ ವಸ್ತುಗಳನ್ನು ಕೂಡ ಖರೀದಿಯನ್ನು ಮಾಡ್ಬೋದು. ಒಟ್ಟಾರೆಯಾಗಿ ಈ ಒಂದು BNYS ಕಾನ್ಫರೆನ್ಸಲ್ಲಿ ಇರುವಂಥ ಎಲ್ಲ ಸ್ಟಾಲ್ ಕೂಡ ಹೆಲ್ತಿಗೆ ಬೇಕಾಗಿರುವಂಥ ಎಲ್ಲ ಉತ್ಪನ್ನವನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಬಂದಂಥವರಿಗೆ ಯಾವುದೇ ಒಂದು ನೋವಾಗಲ್ಲ, ಬೇಜಾರಾಗಲ್ಲ, ಎಲ್ಲರೂ ಕೂಡ ಖುಷಿಯಿಂದ ಬಂದು ಹೋಗ್ಬೋದು. ನಯನ ಪ್ರಸಾದ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಧರ್ಮಸ್ಥಳ.